ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನ ಮೇಳವು ಡಿಸೆಂಬರ್ 15 ಮತ್ತು 16ರಂದು ಮಂಗಳೂರಿನ ಚಿತ್ರಪುರದ ದೇವಸ್ಥಾನದ ಬಳಿ ಹಾಗೂ ತಣ್ಣೀರುಬಾವಿಯ ಶ್ರೀಕೃಷ್ಣ ರಂಗಮಂದಿರದಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಭರದಿಂದ ವೇದಿಕೆ ನಿರ್ಮಾಣಗೊಳ್ಳುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತಣ್ಣೀರುಬಾವಿ ಯುವಕ ಯುವತಿ ಮಂಡಲ ಚಿತ್ರಾಪುರ ಕುಮಾರಿ ಶಿವಾನಿ ನೆನಪಿನಲ್ಲಿ ಯುವಜನ ಮೇಳ ನಡೀತಾ ಇದೆ. ಈಗಾಗಲೇ ಚಿತ್ರಾಪುರದಲ್ಲಿ ಭರದಿಂದ ಸಿದ್ಧತಾ ಕಾರ್ಯಗಳು ನಡೀತಾ ಇದ್ದು, ಡಿಸೆಂಬರ್ 15ರಂದು ಸಚಿವ ಯುಟಿ ಖಾದರ್ ಅವರು ಯುವಜನ ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ. ಯುವಜನ ಮೇಳಕ್ಕೆ ಜಿಲ್ಲೆಯಿಂದ ವಿವಿಧ ಕಲಾ ತಂಡಗಳು ಆಗಮಿಸಲಿದ್ದು, ಸಾಂಸ್ಕೃತಿಕ ಕಲರವ ಮೇಳೈಸಲಿದೆ.